ಮಂಗಳೂರಿನ ಅಡ್ಯಾರ್ನಲ್ಲಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೈನ್ಸ್ ಟ್ಯಾಲೆಂಟೆಡ್ ಹಂಟ್ ಕಾರ್ಯಕ್ರಮ ನಡೆಯಿತು. ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡರು. ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆದ ಸೈನ್ಸ್ ಟ್ಯಾಲೆಂಟ್ ಹಂಟ್ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಪಾಲ್ಗೊಂಡು ಉಪಯುಕ್ತ ಮಾಹಿತಿ ನೀಡಿದರು. The next generation of youth in this country who will be the future innovators, and this is a path-breaking program to see incubation at the school level. And you've heard of incubation at corporate levels, incubation at university levels, but this is incubation at the school levels. And this is really visionary, sir, on your part to actually bring this to also a remote. I mean, it's a progressive area, but still relatively remote when you compare it to Bangalore, right? So I think it's in that sense a good role model that if you do this for a few years and you actually get outcomes from this could be a model for our state and the country as a whole. Yes, is doing is looking at problems that are local, looking at how technology can reach the last mile. Technology can reach to solve the most common problem in your village, in your taluk, in your neighborhood. And I think that is where technology actually can be a big leveler in our country. So today technology has been a good trickle down concept, right? But technology has to be more democratized, and technology has to reach the last person through initiatives like this. ಈ ಕಾರ್ಯಕ್ರಮದಲ್ಲಿ ಸಹ್ಯಾದ್ರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮಂಜುನಾಥ್ ಭಂಡಾರಿ, ಪ್ರಶಾಂತ್ ಕುಮಾರ್, ಡಾಕ್ಟರ್ ಬರ್ಶೆಟ್ಟಿ, ಪ್ರಶಾಂತ್ ಪ್ರಕಾಶ್ ಸೇರಿದಂತೆ ಪ್ರಮುಖ ಗಣ್ಯರು ಭಾಗವಹಿಸಿದರು. ವಿವಿಧ ಶಾಲಾ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಹೆಲ್ಮೆಟ್ ಏನು ಮಾಡುತ್ತೆ ಅಂದರೆ ನಾವು ಹೆಲ್ಮೆಟ್ ಹಾಕ್ಕೊಂಡಾಗ ಹೆಲ್ಮೆಟ್ ಕಂಪಲ್ಸರಿ ಇರುತ್ತೆ. ಹೆಲ್ಮೆಟ್ ಹಾಕ್ಕೊಂಡಿದ್ದ ತಕ್ಷಣ ಡಿಟೆಕ್ಷನ್ ಆಗಿಬಿಟ್ಟು ಒಂದು ಮೆಸೇಜ್ ಕಳಿಸುತ್ತೆ ಬೈಕ್ಗೆ, ಏನಂದರೆ ನಾವು ಹೆಲ್ಮೆಟ್ ಹಾಕ್ಕೊಂಡಿದ್ದೀವಿ ಅಂತ. ಹೆಲ್ಮೆಟ್ ಹಾಕ್ಕೊಂಡಿದ್ದ ತಕ್ಷಣ ನಾವು ಇಗ್ನಿಷನ್ ಆನ್ ಮಾಡ್ಬೋದು. ಇಗ್ನಿಷನ್ ಆನ್ ಮಾಡಿ ಮುಂದೆ ಹೋಗ್ಬೋದು. ಅಕಸ್ಮಾತ್ ಮಧ್ಯದಲ್ಲೇ ನಾವು ಹೆಲ್ಮೆಟ್ ತೆಗೆದ್ರೆ ಆಟೋಮೆಟಿಕ್ಕಾಗಿ ಗಾಡಿ ಸ್ಲೋ ಡೌನ್ ಆಗಿ ಸ್ಟಾಪ್ ಆಗುತ್ತೆ, ಮುಂದೆ ಹೋಗಲ್ಲ ಗಾಡಿ. ಯಾತಕ್ಕಂದರೆ ಹೆಲ್ಮೆಟ್ ಇಸ್ ಕಂಪಲ್ಸರಿ. ಮತ್ತು ಇದರಲ್ಲಿ ಆಲ್ಕೋಹಾಲ್ ಡಿಟೆಕ್ಟರ್ ಅಂತ ಒಂದು ಒಳಗಡೆ ಉಪಯೋಗಿಸಿದ್ದೀವಿ. ಅದು ಏನು ಮಾಡುತ್ತಂದರೆ, ಇವಾಗ ಯಾರಾದರೂ ಒಬ್ಬರು ಕುಡ್ದಿದ್ದಾರೆ, ಅದು ಕುಡ್ದಿದ್ದಾರೆ ಅಂದರೆ ಎಷ್ಟು ಪರ್ಸೆಂಟ್ ಕುಡ್ದಿದ್ದಾರೆ ಅಂತ ಕೂಡ ಡಿಟೆಕ್ಷನ್ ಮಾಡುತ್ತೆ. ಅದು ಡಿಟೆಕ್ಟ್ ಮಾಡಿಬಿಟ್ಟು ಒಂದು ಮೆಸೇಜ್ ಕಳಿಸುತ್ತೆ. ನಮ್ಮ ರಿಲೇಟಿವ್ಸ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ, ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಕಳಿಸುತ್ತೆ ಕುಡ್ದಿದ್ದಾರೆ ಅಂತ. ಮತ್ತು ಕುಡಿದಾಗ ಎಷ್ಟು ಪರ್ಸೆಂಟ್ ಕುಡಿದ್ದಾರೆ ಅಂತಲೂ ಕಳಿಸುತ್ತೆ. ಮತ್ತು ಇದು ಏನು ಮಾಡುತ್ತಂದರೆ, ಸೇಮ್ ಹೆಂಗೆ ಹೆಲ್ಮೆಟ್ ತೆಗಿತೀವೋ ಅದೇ ಥರ ಇದು ಕುಡ್ದಿರೋದು ಡಿಟೆಕ್ಟ್ ಆದರೆ ಆಟೋಮೆಟಿಕ್ಲಿ ಸ್ಲೋ ಡೌನ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಲೊಕೇಶನ್ ತೊಗೊಂಡು ಅದು ಕಳಿಸೋದು ನಮ್ಮದು ಹೆಲ್ಮೆಟ್ಟು. ಮತ್ತು ಇನ್ನೊಂದು ಇದರಲ್ಲಿ ಏನಂದರೆ, ಇಲ್ಲಿ ವೈಬ್ರೇಷನ್ ಸೆನ್ಸರ್ ಅಂತ ಇದ್ರ ಮೂಲಕ ನಾವು ಆಕ್ಸಿಡೆಂಟನ್ನು ಡಿಟೆಕ್ಟ್ ಮಾಡ್ತೀವಿ, ಎಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ. ಈ ಆಕ್ಸಿಡೆಂಟ್ ಎಲ್ಲಾಗಿದೆ ಅಂತ ಗೊತ್ತಾದಾಗ ಸಡನ್ನಾಗೆ ಒಂದು ಮೆಸೇಜ್ ಕಳಿಸುತ್ತೆ ನಮ್ಮ ರಿಲೇಟಿವ್ಸ್ಗೂ ಮೆಸೇಜ್ ಕಳಿಸುತ್ತೆ, ಮತ್ತು ಪೊಲೀಸ್ಗೂ ಮೆಸೇಜ್ ಕಳಿಸುತ್ತೆ, ಮತ್ತು ಆ್ಯಂಬುಲೆನ್ಸ್ಗೂ ಕಳಿಸುತ್ತೆ. ಈಗಿನ ಪರಿಸ್ಥಿತಿನಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ ಆಕ್ಸಿಡೆಂಟ್ ಆದರೆ. ಸೊ ನಾವೇ ಹೆಲ್ಪ್ಗೋಸ್ಕರ ನಾವು ಇದೊಂದು ಬಿಲ್ಡ್ ಮಾಡಿರೋದು. ಹೆಚ್ಚಿನ ದಿನಗಳಲ್ಲಿ ಹೆಚ್ಚು ಭೂಮಾಲಿನ್ಯ ಆಗ್ತಾ ಉಂಟು. ಎಲ್ಲರೂ ರಾಸಾಯನಿಕಗಳನ್ನೇ ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದರಿಂದ ಹೆಚ್ಚಿನ ಭೂಮಾಲಿನ್ಯ ಆಗ್ತಾ ಉಂಟು. ಇದನ್ನು ತಡಿಲಿಕ್ಕಾಗಿ ನಾವು ಇದನ್ನು ತಯಾರು ಮಾಡಿದ್ದೇವೆ. ಅದೇ ರೀತಿ ಮನೆಯಲ್ಲಿ ಚಿಕ್ಕ ಮಕ್ಕಳೇನಾದಿದ್ದರೆ ಆ ಫಂಗಿಸೈಡನ್ನು ಏನಾದರೂ ಇದ್ದರೆ, ಅಂದರೆ ರಾಸಾಯನಿಕಗಳನ್ನೆಲ್ಲ ಕುಡಿದು ಬಿಡ್ತವೆ. ಇದರಿಂದ ಜೀವಕ್ಕೆ ಹಾನಿ ಉಂಟಾಗ್ತದೆ. ಅದೇ ರೀತಿ ಮನೆಯಲ್ಲಿರುವ ಹಣ್ಣುಗಳು, ತರಕಾರಿ ಗಿಡಗಳಿಗೆಲ್ಲ ನಾವು ಸಿಂಪಡಣೆ ಮಾಡ್ತೇವೆ. ಹಣ್ಣಿನ ಗಿಡಗಳಲ್ಲಿರುವಂತಹ ಆ ಒಂದು ಹಣ್ಣನ್ನು ನಾವು ತೊಳೆಯದೆ ತಿಂದರೆ ನಮ್ಮ ದೇಹದೊಳಗೆ ರಾಸಾಯನಿಕಗಳು ಹೋಗ್ತವೆ. ಇದರಿಂದ ನಮ್ಮ ದೇಹದೊಳಗೆ ಹೆಚ್ಚಿನ ಪರಿಣಾಮಗಳನ್ನು ಬೀಳ್ತವೆ. ಅದೇ ರೀತಿ ಹೂವಿನ ಗಿಡಗಳಲ್ಲಿ ಹೂವಾಗಿದ್ದರೆ ನಾವು ಸಿಂಪಡಣೆ ಮಾಡುವಾಗ ಆ ಹೂವಿನ ಗಿಡಗಳಲ್ಲಿ ಮಕರಂದ ಹೀರಲಿಕ್ಕೆ ಬಂದಂತಹ ಚಿಟ್ಟೆಗಳು ಆ ಒಂದು ರಾಸಾಯನಿಕಗಳನ್ನು ಸೇವಿಸಿಕೊಳ್ತವೆ. ಇದರಿಂದ ತುಂಬ ಹಾನಿ ಉಂಟಾಗ್ತದೆ. ಇದನ್ನು ತಡಿಲಿಕ್ಕಾಗಿ ನಾವು ಈ ರೀತಿಯ ಒಂದು ಫಂಗಿಸೈಡನ್ನು ತಯಾರು ಮಾಡಿದ್ದೇವೆ.